ಸಕ್ಸಸ್ ಆಗುತ್ತೆ. ಸೊ ಅದರಿಂದ ನನಗೆ ಇಲ್ಲಿ ತುಂಬ ಒಳ್ಳೆ ಜಾಗ. ನಾನು ಯಾವಾಗ ಕಾರ್ ಓಡಿಸ್ಬೇಕಂದ್ರೆ ಕೊರಗಜ್ಜ ಹಾಡೇ ಕೇಳೋದು ನಾನು. ಸೊ ಆವಾಗೆಲ್ಲ ತುಂಬ ಇನ್ಸಿಡೆಂಟ್ಸಲ್ಲಿ ತುಂಬಾ ನನಗೆ ಹೆಲ್ಪ್ಫುಲ್ ಆಗಿದೆ. ಸ್ಟಾರ್ಟಿಂಗಲ್ಲಿ ನಿಂತ್ಕೊಳಕ್ಕೂ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದು ಹೋಗಿ ಶುರು ಮಾಡಿದ್ಮೇಲೆ ಇಲ್ಲಿರೋರು ಪ್ರಕಾಶ್ ಅವರು ಮತ್ತು ಹರೀಶ್ ಅವರು ಒಂದು ಆಯಿಲ್ ಕೊಟ್ಟರು ಮಂಗಳೂರಿಂದ ತಂದು. ಅದನ್ನು ಸ್ವಲ್ಪ ನಮ್ಮ ತಂದೆಯವ್ರಿಗೆಲ್ಲ ಹಾಕಿ ಇದು ಮಾಡಿದ್ಮೇಲೆ ಇವಾಗ ನಿಂತ್ಕೊಳ್ತಾರೆ, ಬಟ್ ಬ್ಯಾಲೆನ್ಸ್ ಆಗ್ತಾ ಇಲ್ಲ. ಸೊ ಅದೊಂದು ಎಕ್ಸ್ಪೀರಿಯನ್ಸ್. ಕಳೆದ ಒಂದು ಶಿವರಾತ್ರಿ ಟೈಮಲ್ಲಿ ನನ್ನ ಮನೇಲಿ ಕಳ್ತನ ಆಗಿತ್ತು. ನಾನು ಈ ಕ್ಷೇತ್ರಕ್ಕೆ ಅರ್ಕೆ ಮಾಡ್ಕೊಂಡಾಗ ಈ ಕ್ಷೇತ್ರದಲ್ಲಿ ಭೇಟಿ ಮಾಡಿ ಕೆಲವೊಬ್ಬರನ್ನ ಫೋನ್ ಕರೆ ಮುಖಾಂತರ ಭೇಟಿ ಮಾಡಿದೆ. ಆ ಭೇಟಿಯಾದಂಥ ಸಂದರ್ಭದಲ್ಲಿ ಕೊರಗಜ್ಜೆ ಮೇಲೆ ಪಾರಾಕಿ ನೀವು ರೆಸ್ಟ್ ಮಾಡಿ ಅಂತ ಹೇಳಿದರು. ನಾನು ಮಾರನೇ ದಿವಸ ಎದ್ದು ನನ್ನ ಮಂಚದಿಂದ ಕೆಳಗಡೆ ಕಾಲಿಟ್ಟ ತಕ್ಷಣ ಕಳ್ತನ ಆಗಿರೋದು ಇವನೇ ಕಳ್ಳ ಅನ್ನೋದು ಗೊತ್ತಾಯಿತು. ಇದು ಒಂದು ನನ್ನ ಜೀವನದಲ್ಲಿ ಮಿರಾಕಲ್ ಆಗಿರ್ತಕ್ಕಂಥದ್ದು. ಯಾಕೆಂದರೆ ನಾನು ತುಂಬ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥ ಒಡವೆ ಅದು. ಕೊರಗಜ್ಜ ಕೆಲವೇ ದಿನಗಳಲ್ಲಿ ಆ ಒಡವೆ